ಬೈಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಇದರ ಪೂರ್ವಭಾವಿಯಾಗಿ ನಾನಾ ಕಡೆಗಳ ಭಕ್ತರಿಂದ ಹೊರೆ ಕಾಣಿಕೆ ದೇವಳಕ್ಕೆ ಹರಿದು ಬರುತ್ತಿದೆ. ದೇವಳದ ಮುಂಭಾಗದಲ್ಲಿರುವ ಸರಸ್ವತಿ ಸದನದ ಹಳೆ ಕಟ್ಟಡವನ್ನು ಸಮತಟ್ಟುಗೊಳಿಸಿ ಸುಮಾರು 20,000 ಚದರ ಅಡಿ ವಿಸ್ತಾರದಲ್ಲಿ ಹೊರೆ ಕಾಣಿಕೆ ಉಗ್ರಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ 20,000 ಚದರ ಅಡಿಯ ಉಗ್ರಾಣ ಕೇವಲ 3 ದಿನಗಳಲ್ಲಿ ಭರ್ತಿಯಾಗುತ್ತಿದೆ. ಅಕ್ಕಿ, ಸಕ್ಕರೆ, ತುಪ್ಪ, ಎಣ್ಣೆ, ಬಟ್ಟಲು, ಗ್ರೈಂಡರ್, ಉಪ್ಪು, ಸಾಸಿವೆ, ಸ್ಟೀಲ್ ಬಟ್ಟಲು, ಪಾತ್ರೆಗಳು ಹೀಗೆ 100 ಬಗೆಯ ವಸ್ತುಗಳು ಭಕ್ತರಿಂದ ಉಗ್ರಾಣ ಸೇರುತ್ತಿವೆ. ಹೊರೆ ಕಾಣಿಕೆಯಲ್ಲಿ 25 ಕಿಲೋಗ್ರಾಂನ 106 ಮೂಟೆ ಅಕ್ಕಿ ಸಂಗ್ರಹವಾಗಿದೆ. ಭಕ್ತರು ತಾವು ಬೆಳೆದ ಅಕ್ಕಿ, ತರಕಾರಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಸ್ವಯಂ ಪ್ರೇರಿತರಾಗಿ ಹೊರೆ ಕಾಣಿಕೆ ರೂಪದಲ್ಲಿ ದೇಗುಲಕ್ಕೆ ಅರ್ಪಿಸುತ್ತಿದ್ದಾರೆ. ಉಗ್ರಾಣದ ಒಳಗೆ ವಿವಿಧ ಬಗೆಯ ವಸ್ತುಗಳನ್ನು ಪ್ರತ್ಯೇಕವಾಗಿಡಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಬಂದ ವಾಹನದಿಂದ ವಸ್ತುಗಳನ್ನು ಖಾಲಿ ಮಾಡಲು 100ಕ್ಕಿಂತಲೂ ಹೆಚ್ಚಿನ ಕಾರ್ಯಕರ್ತರು ಉಗ್ರಾಣದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಮಂಗಳೂರು ಮಹಾನಗರದಿಂದ ಭಕ್ತರು ಸಾವಿರಾರು ಬೆಲೆ ಬಾಳುವ ವಸ್ತುಗಳನ್ನು ಸಲ್ಲಿಸಿದ್ದು, 10,000 ಊಟದ ಸ್ಟೀಲ್ ಬಟ್ಟಲು, 10,000 ದೊಡ್ಡ ನೀರಿನ ಲೋಟ, 6,000 ಚಿಕ್ಕ ಪ್ಲೇಟ್, ಸ್ಟೀಲ್, ಸೌಟು, ಕೊಡಪಾನ, 2 ಮರದ ಪಲ್ಲಕ್ಕಿ, 6,000 ಟೀ ಲೋಟ, ತಾಮ್ರದ ಕೊಪ್ಪರಿಗೆ ಪಾತ್ರೆಗಳು, 20 ಕ್ವಿಂಟಾಲ್ ಮೆಣಸು, 50 ಕ್ವಿಂಟಾಲ್ ತೊಗರಿಬೇಳೆ, ಸುಮಾರು 400 ಕ್ವಿಂಟಾಲ್ನಷ್ಟು ಅಕ್ಕಿ, ಕತ್ತಿ, ವೀಲ್ಚೇರ್, ನಗದು ಸಲ್ಲಿಕೆಯಾಗಿದೆ.